ಪಡುಬಿದ್ರಿಯ ಇತಿಹಾಸ ಪ್ರಸಿದ್ಧ ಬಾಲಗಣಪತಿ ದೇವರ ವಾರ್ಷಿಕ ಶೋಭಾಯಾತ್ರೆಗೆ ಕ್ಷಣಗಣನೆ ಆರಂಭಗೊಂಡಿದೆ. ಗಣೇಶ ಚೌತಿಯ ದಿನದಂದು ಪ್ರತಿಷ್ಠಾಪನೆಗೊಂಡು ನವರಾತ್ರಿಯ ಸಂದರ್ಭದಲ್ಲಿ ತಾಯಿ ಶಾರದೆಯ 9 ದಿನಗಳ ಭವ್ಯ ಪೂಜಾ ಕೈಂಕರ್ಯಗಳನ್ನು ವೀಕ್ಷಿಸಿ ಎಲ್ಲಾ ಕಡೆಗಳಲ್ಲೂ ಶಾರದೆ ವಿಸರ್ಜನಾ ಕಾರ್ಯಕ್ರಮ ನಡೆದರೆ ಇಲ್ಲಿ ಮಾತ್ರ ಬಾಲಗಣೇಶನ ವಿಸರ್ಜನಾ ಮೆರವಣಿಗೆ ನಡೆಯುತ್ತಿದೆ. ಈ ಪುಣ್ಯಕ್ಷೇತ್ರದ ವಿಶೇಷತೆ ಏನೆಂದರೆ ಬೃಹತ್ ಕಟ್ಟಡ ಹೊಂದಿದ ದೇವಾಲಯವಲ್ಲ, ಪುಟ್ಟ ಮಣ್ಣಿನ ಆಲಯದೊಳಗೆ ಗಣಪ ವಿರಾಜಮಾನನಾಗಿದ್ದಾನೆ. ಈ ಕ್ಷೇತ್ರದ ಹಿನ್ನೆಲೆ ಹೀಗಿದೆ. ಈ ಹಿಂದೆ ಗುಡ್ಡಗಳಿಗೆ ದನಗಳನ್ನು ಮೇಯಿಸಲು ಹೋಗುತ್ತಿದ್ದ ದನಕಾಯಿ ಬಾಲಕರು ಆಡುವುದಕ್ಕಾಗಿ ಮಣ್ಣಿನಿಂದ ನಿರ್ಮಾಣ ಮಾಡಿದ ಪುಟ್ಟ ಆಲಯವನ್ನು ನಿರ್ಮಿಸಿ ಗಣಪತಿಯ ಹೆಸರು ಹೇಳಿಕೊಂಡು ಪೂಜಿಸುತ್ತಿದ್ದರು. ಅದೇ ಮಕ್ಕಳ ಕಶ್ಮಲರಹಿತ ಭಕ್ತಿಗೆ ಮೆಚ್ಚಿದ ಗಣಪ ಈಗಲೂ ಈ ಮಕ್ಕಳು ನಿರ್ಮಿತ ಆಲಯದಲ್ಲಿ ಬಾಲಕರು ನಿರ್ಮಿಸಿದ್ದಾರೆ ಎಂಬ ನಿಟ್ಟಿನಲ್ಲಿ ಬಾಲ ಗಣಪತಿಯಾಗಿಯೂ ಗುಡ್ಡದಲ್ಲಿ ಇರುವುದರಿಂದ ಗುಡ್ಡೆ ಗಣಪತಿಯಾಗಿಯೂ ಪೂಜಿಸಲ್ಪಡುತ್ತಿದೆ. ಇಲ್ಲಿನ ಪ್ರಮುಖ ಹರಕೆ ರಂಗಪೂಜೆ ಹಾಗೂ ನವರಾತ್ರಿಯ ಸಂದರ್ಭದಲ್ಲಿ ಇಲ್ಲಿನ ಹೆಸರು ಹೇಳಿ ವೇಷ ಹಾಕುವುದು. ಈ ಹರಕೆಯಿಂದಾಗಿ ಅದೆಷ್ಟೋ ಭಕ್ತಾದಿಗಳು ತಮ್ಮ ಇಷ್ಟಾರ್ಥವನ್ನ ಈಡೇರಿಸಿಕೊಂಡ ಅದೆಷ್ಟೋ ನಿದರ್ಶನಗಳಿವೆ. ಈ ಬಗ್ಗೆ ಶ್ರೀ ಕ್ಷೇತ್ರದ ಭಕ್ತರೊಬ್ಬರಾದ ನಾಗರಾಜ್ ಶೆಟ್ಟಿಯವರು ಮಾತನಾಡಿದ್ದು ಹೀಗೆ. ಪಡುಬಿದ್ರಿ ಕ್ಷೇತ್ರ ಅಂದರೆ ಭಾರಿ ಇತಿಹಾಸ ಪ್ರಸಿದ್ಧ. ಪಡುಬಿದ್ರಿ ಎಂದರೆ ದೇವರ ಒಂದು ವಿಶೇಷ ಗ್ರಾಮದಲ್ಲಿ ಪಡುಬಿದ್ರಿ ಒಂದಾಗಿರುತ್ತದೆ. ಅದರಲ್ಲಿ ವಿಶೇಷತೆ ಏನೆಂದರೆ ಈ ಒಂದು ನವಮಿಯ ಕಾಲದಲ್ಲಿ ಪಡುಬಿದ್ರಿಯ ಬಾಲಗಣಪತಿ ದೇವರ ಸನ್ನಿಧಾನದಲ್ಲಿ ನಡೆಯುವಂತಹ ರಂಗಪೂಜಾ ಸೇವಾ ಕೈಂಕರ್ಯಗಳು. ಅದರಲ್ಲಿಯೂ ಇಲ್ಲಿನ ವಿಶೇಷತೆ ಏನೆಂದರೆ ಪಡುಬಿದ್ರಿ ಬಾಲಗಣಪತಿಯು ಸಣ್ಣ ಮಕ್ಕಳು ದನ ಕಾಯುವಂಥ ಸಂದರ್ಭದಲ್ಲಿ ಮಣ್ಣಿನಿಂದ ಸ್ಥಾಪಿಸಿದಂಥ ವಿಗ್ರಹ. ಆ ವಿಗ್ರಹ ತದನಂತರ ಅದು ಆ ಜಾಗದಲ್ಲಿ ಗಣಪತಿ ದೇವರು ಪ್ರತ್ಯಕ್ಷವಾದ ರೀತಿಯಲ್ಲಿ ಆ ಮಣ್ಣಿನಲ್ಲಿ ಕಲೆ ಕಾರ್ಣಿಕವನ್ನು ತೋರಿಸಿಕೊಟ್ಟಂಥ ಈ ಜಾಗ, ಇಲ್ಲಿ ಅಸಂಖ್ಯಾತ ಭಕ್ತರು ಬಂದು ಸೇವೆಯನ್ನು ಸಲ್ಲಿಸಿರ್ತಾರೆ. ಒಂದು ಚೌತಿಯಿಂದ ಆರಂಭಗೊಂಡ ಗಣಪತಿ ಇಲ್ಲಿ ತದನಂತರ ನವರಾತ್ರಿಯ 9 ದಿನಗಳಲ್ಲಿಯೂ ರಂಗಪೂಜಾ ಹಾಗೂ ವಿಶೇಷ ಕೆಲವು ಸೇವೆಗಳೊಂದಿಗೆ ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ತದನಂತರ ದಸರಾ ದಿನದಂದು ಇಲ್ಲಿ ಗಣಪತಿಯನ್ನು ಪೂಜಿಸಿ ಆರಾಧಿಸಿ ತದನಂತರ ಜಲಸ್ತಂಭನಗೊಳ್ಳುವಂಥ ಕಾರ್ಯಕ್ರಮ